ನಮಸ್ಕಾರ. ಕೊರೋನಾ ಎಚ್ಚರ ಬೆಳಗಿನ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರಕ್ಕೆ ಬಂದರೆ ನಾವು ನೆಮ್ಮದಿಯಿಂದ ನಿಟ್ಟುಸಿರನ್ನು ಓಡುವಂತಹ ಒಂದು ಪರಿಸ್ಥಿತಿ ಬಂದೊದಗಿದೆ. ಅಂದರೆ ನಿನ್ನೆ ಮತ್ತೊಬ್ಬ ಡಿಸ್ಚಾರ್ಜ್ ಆಗಿದ್ದಾನೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಯುವಕ, ಆತನಿಗೆ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆತನನ್ನು ಆಸ್ಪತ್ರೆಯಲ್ಲಿ ಇಟ್ಟು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಈಗ ಆತ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾನೆ. ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಿನ್ನೆ ಹೆಲ್ತ್ ಬುಲೆಟಿನಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಒಟ್ಟು 5 ಮಂದಿ ಡಿಸ್ಚಾರ್ಜ್ ಆಗಿರುವಂಥದ್ದು. ಇನ್ನು 7 ಮಂದಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಪತ್ತೆಯಾಗಿರುವಂತಹ 12 ಪ್ರಕರಣಗಳ ಪೈಕಿ. ಕೊರೋನಾ ಸೋಂಕು ತಗುಲಿರುವಂತಹ ವಿಚಾರ ದೃಢಪಟ್ಟು ಮಂಗಳೂರಿನ ಜಿಲ್ಲಾ ಆಸ್ಪತ್ರೆ ಮೆಲ್ಲಾಕ್ನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಂತಹ ಉಪ್ಪಿನಂಗಡಿ ಸಮೀಪದ ಕರಾಯ ಮೂಲದ ಯುವಕ ಈಗ ಸಂಪೂರ್ಣನಾಗಿ ಗುಣಮುಖನಾಗಿರುವಂಥದ್ದು. 21 ವರ್ಷ ಪ್ರಾಯದ ಯುವಕನಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು. ಮಾರ್ಚ್ 21ರಂದು ದುಬೈನಿಂದ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದ. ಅಲ್ಲಿಂದ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ತೆರಳಿ ಅಲ್ಲಿಂದ KSRTC ಬಸ್ ಮೂಲಕ ತನ್ನ ಊರಿಗೆ ಆಗಮಿಸಿದ್ದ. ರೋಗ ಲಕ್ಷಣಗಳಿರುವಂತಹ ಈತನನ್ನ ವೆಲ್ನಾಕ್ ಆಸ್ಪತ್ರೆಗೆ ದಾಖಲು ಮಾಡಿ ಮಾರ್ಚ್ 24ರಂದು ಥ್ರೋಟ್ ಸ್ವ್ಯಾಬ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಪರೀಕ್ಷೆಗೆ ಕಳುಹಿಸಿಕೊಡಲಾಗಿತ್ತು. 27ರಂದು ರಿಪೋರ್ಟ್ ಬಂದಂತಹ ಸಂದರ್ಭದಲ್ಲಿ ಆತ ಸೋಂಕಿಗೆ ತುತ್ತಾಗಿರುವಂತಹ ವಿಚಾರ ದೃಢಪಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಪ್ರತ್ಯೇಕ ಐಸೋಲೇಷನ್ ವಾರ್ಡ್ನಲ್ಲಿ ಇಟ್ಟು ಚಿಕಿತ್ಸೆಯನ್ನ ಮುಂದುವರಿಸಲಾಗಿತ್ತು. ಇದೀಗ 14 ಮತ್ತು 15 ದಿನಗಳು ಕಳೆದ ಬಳಿಕ ಅಂದರೆ ಏಪ್ರಿಲ್ 7 ಮತ್ತು ಏಪ್ರಿಲ್ 8ರಂದು 2 ದಿನಗಳ ಕಾಲ ಆತನ ಗಂಟಲು ದ್ರವದ ಮಾದರಿಯನ್ನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ವರದಿ ನೆಗೆಟಿವ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಆತನನ್ನು ಆಸ್ಪತ್ರೆಯಿಂದ ಈಗ ಡಿಸ್ಚಾರ್ಜ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ಇಲ್ಲಿ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರಿಗೆ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದವರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಒಟ್ಟು 12 ಮಂದಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಇದೀಗ ಕರಾಯದ ಯುವಕನ ಸಹಿತ ಒಟ್ಟು 5 ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ದುಬೈನಿಂದ ಬಂದಿದ್ದಂತಹ ಭಟ್ಕಳ ಮೂಲದ 22 ವರ್ಷದ ಯುವಕ, ಕಾಸರಗೋಡು ಮೂಲದ 32 ವರ್ಷದ ಯುವಕ, 47 ವರ್ಷದ ಪುರುಷ ಹಾಗೂ 24 ವರ್ಷದ ಯುವಕ ಏಪ್ರಿಲ್ 6ರಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ರು ಅನ್ನುವಂಥದ್ದು. ಇದೀಗ 7 ಮಂದಿ 12ರಲ್ಲಿ ಇನ್ನು ಉಳಿದಿರುವಂತಹ 7 ಮಂದಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ನಿನ್ನೆ ಕೂಡ ಯಾವುದೇ ವರದಿಗಳು ಪಾಸಿಟಿವ್ ಆಗಿ ಕಂಡು ಬಂದಿಲ್ಲ. ಶುಕ್ರವಾರ 21 ಸಹಿತ 2 ದಿನಗಳಲ್ಲಿ 46 ಮಂದಿಯ ಗಂಟಲ ದ್ರವದ ಮಾದರಿಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ. ಆದರೆ ನಿನ್ನೆ ಯಾವುದೇ ರೀತಿಯ ರಿಪೋರ್ಟ್ಗಳು ಬಂದಿಲ್ಲ. ವೆಲ್ನಾಕ್ ಆಸ್ಪತ್ರೆಯಲ್ಲಿ ಹೊಸದಾಗಿ ಆರಂಭಗೊಂಡಿರುವಂತಹ ಪ್ರಯೋಗಾಲಯಕ್ಕೆ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ಕಾರವಾರದಿಂದಲೂ ಕೂಡ ಬರ್ತಾ ಇದೆ ಮಾದರಿಗಳು ಪರೀಕ್ಷೆಗಾಗಿ. ಹೊಸ ಲ್ಯಾಬ್ ಆಗಿರೋದ್ರಿಂದ, ಹೊಸದಾಗಿ ಕಾರ್ಯಾರಂಭವನ್ನು ಮಾಡಿರೋದ್ರಿಂದ ಇಲ್ಲಿ ರಿಪೋರ್ಟ್ ಪಡೆಯುವಂತಹ ವಿಚಾರಗಳು ಸ್ವಲ್ಪ ತಡವಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಹೀಗಾಗಿ ರಿಪೋರ್ಟ್ಗಳು ಕೈ ಸೇರೋದಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ. ಈಗಾಗಲೇ ಕಳುಹಿಸಿರುವಂತಹ 46 ಸ್ಯಾಂಪಲ್ಗಳ ರಿಪೋರ್ಟ್ಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಕೈ ಸೇರುತ್ತೆ ಎನ್ನುವಂತಹ ಒಂದು ಮಾತುಗಳನ್ನು ಕೂಡ ಇಲ್ಲಿ ಜಿಲ್ಲಾಡಳಿತ ಸ್ಪಷ್ಟಪಡಿಸಿರುವಂಥದ್ದು. ಇನ್ನು ಜಿಲ್ಲೆಯಿಂದ ಇವರಿಗೆ ಒಟ್ಟು ಪರೀಕ್ಷೆಗೆ ಕಳುಹಿಸಲಾಗಿರುವಂತಹ ಸ್ಯಾಂಪಲ್ಗಳು 402. ಈ ಪೈಕಿ 356 ಮಂದಿಯ ರಿಪೋರ್ಟ್ಗಳು ಈಗಾಗಲೇ ಆರೋಗ್ಯ ಇಲಾಖೆಯ ಕೈ ಸೇರಿದೆ. ಇದರಲ್ಲಿ 344 ಮಂದಿಯ ಸ್ಯಾಂಪಲ್ನ ರಿಪೋರ್ಟ್ ಏನಿದೆ ಅದು ನೆಗೆಟಿವ್ ಆಗಿ ಬಂದಿದ್ದು, ಕೇವಲ 12 ಇವರಿಗೆ ಪಾಸಿಟಿವ್ ಆಗಿ ಕಂಡು ಬಂದಿತ್ತು. 2945 ಮಂದಿ ಇಲ್ಲಿನವರೆಗೆ ಗೃಹ ನಿಗಾವನ್ನು ಪೂರೈಸಿದ್ದಾರೆ. 15 ಮಂದಿ ESI ಆಸ್ಪತ್ರೆಯಲ್ಲಿ ನಿಗಾದಲ್ಲಿದ್ದರೆ 2979 ಮಂದಿ 28 ದಿನಗಳಲ್ಲಿ ತಮ್ಮ ನಿಗಾ ಅವಧಿಯನ್ನು ಈಗಾಗಲೇ ಪೂರ್ಣ ಮಾಡಿದ್ದಾರೆ. ಹೊಸದಾಗಿ 9 ಮಂದಿ ನಿನ್ನೆ ಆಸ್ಪತ್ರೆಗೆ ದಾಖಲಾಗಿರುವಂಥವ್ರು. ಅಂದರೆ ಇವರು ಏನು ಕೇರಳದಿಂದ ದೋಣಿಯ ಮೂಲಕ ಜಿಲ್ಲೆಯನ್ನ
ಪ್ರವೇಶ ಮಾಡಿರುವಂಥವರು. ಹೀಗಾಗಿ ಅವರನ್ನು ಕೂಡ ತಪಾಸಣೆಗೆ ಒಳಪಡಿಸುವಂತಹ ಅನಿವಾರ್ಯತೆ ಇತ್ತು. ಹೀಗಾಗಿ ಅವರನ್ನ ಆಸ್ಪತ್ರೆಗೆ ಈಗ ದಾಖಲು ಮಾಡಲಾಗಿದೆ. ಇನ್ನು ಯಾವುದೇ ರೀತಿಯ ಶಂಕಿತ ಪ್ರಕರಣಗಳು ಇವರಿಗೆ ಕಂಡು ಬಂದಿಲ್ಲ. ಇನ್ನು ಜಿಲ್ಲೆಯಾದ್ಯಂತ ಏನು 13 ಫೀವರ್ ಕ್ಲಿನಿಕ್ಗಳನ್ನು ತೆರೆಯಲಾಗಿದೆ. ಅದರಲ್ಲೂ ಕೂಡ ಜನರ ತಪಾಸಣೆ ಮಾಡುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಈ ಪೈಕಿ 2 ದಿನಗಳಲ್ಲಿ ಒಟ್ಟು 84 ಮಂದಿ, ಅಂದರೆ ಗುರುವಾರ ಮತ್ತು ಶುಕ್ರವಾರ ಈ 2 ದಿನಗಳಲ್ಲಿ ಒಟ್ಟು 84 ಮಂದಿಯನ್ನ ಈ ಒಂದು ಫೀವರ್ ಕ್ಲಿನಿಕ್ಗಳಲ್ಲಿ ತಪಾಸಣೆ ಕೂಡ ಮಾಡಲಾಗಿದೆ ಅನ್ನುವಂಥದ್ದು. ಇನ್ನು ಮಾಸ್ಕ್ ಬಳಸಿಕೊಂಡೇ ವ್ಯವಹಾರವನ್ನ ಮಾಡಿ ಮನೆಯಿಂದ ಹೊರಗಡೆ ಬನ್ನಿ ಎನ್ನುವಂತಹ ಮನವಿಯನ್ನ ಮತ್ತೊಮ್ಮೆ ಆರೋಗ್ಯ ಇಲಾಖೆ ಮಾಡಿಕೊಂಡಿದೆ. ಯಾವುದೇ ಕಾರಣಕ್ಕೂ ಕೂಡ ಮಾಸ್ಕ್ ಧರಿಸದೆ ಮನೆಯಿಂದ ಹೊರಗಡೆ ಬರುವಂತಹ ವಿಚಾರಗಳು ಬೇಡ. ತಾವು ಅಂಗಡಿ ಮಳಿಗೆಗಳಿಗೆ ಭೇಟಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಅಪರಿಚಿತರ ಜೊತೆಗೆ ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ದಯವಿಟ್ಟು ತಾವು ಮಾಸ್ಕ್ ಅನ್ನು ಧರಿಸಿಕೊಳ್ಳಿ ಅನ್ನುವಂತಹ ಮನವಿ ಆರೋಗ್ಯ ಇಲಾಖೆಯಿಂದ ಮತ್ತೊಮ್ಮೆ ಬಂದಿದೆ. ಎಸ್, ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ನಾಗೇಶ್ ಕಾವ್ರು. ಹಲೋ ನಾಗೇಶ್. ಗೌತಮ್. ಎಸ್, ಅಂದ್ರೆ ನಿನ್ನೆ ಕೂಡ ಯಾವುದೇ ರಿಪೋರ್ಟ್ ಬಂದಿಲ್ಲ. ಕಳೆದ 5 ದಿನಗಳಿಂದ ನಾವು ನಿರಂತರವಾಗಿ ಒಂದು ಆಶಾದಾಯಕ ಬೆಳವಣಿಗೆಯನ್ನು ನೋಡ್ತಾ ಇದ್ದೇವೆ. ಬಹುಶಃ ಅದು ಇದೇ ರೀತಿ ಮುಂದುವರಿಯುತ್ತಾ ಅಥವಾ ಯಾವುದಾದ್ರೂ ಸ್ಯಾಂಪಲ್ ಪಾಸಿಟಿವ್ ಕಂಡು ಬರುವಂತಹ ಸಾಧ್ಯತೆಗಳೇನಾದ್ರೂ ಇದೆಯಾ ಅನ್ನುವಂಥದ್ದು ಈಗ? ಹೌದು ಗೌತಮ್, ಅಂದ್ರೆ ನಿನ್ನೆಷ್ಟೇ ಒಂದು ಅವರು ಬಿಡುಗಡೆಗೊಂಡಿರುವಂತದ್ದು. ಹಾಗಾಗಿ ಯಾವುದೇ ರೀತಿಯ ಕಳೆದ 4 ದಿನಗಳಲ್ಲಿ ಯಾವುದೇ ರೀತಿಯ ಒಂದು ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆಯಾಗಲಿಲ್ಲ. ಹೀಗಾಗಿ ಜಿಲ್ಲಾಡಳಿತ ಮತ್ತು ನಮ್ಮ ಜನಪ್ರತಿನಿಧಿಗಳು ಸ್ವಲ್ಪ ಮಟ್ಟಿನಲ್ಲಿ ನಿರಾಳತೆಯನ್ನು ಕಂಡಿರುವಂತದ್ದು. ಹಾಗಾಗಿ ಜಿಲ್ಲಾಡಳಿತ ಇದರ ಬಗ್ಗೆ ಅವಿರತವಾಗಿ ಶ್ರಮಿಸುವ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮ ಕೂಡ ಕೈಗೊಂಡಿದೆ. ಹಾಗಾಗಿ ಅಂದ್ರೆ ಇನ್ನೂ ಕೂಡ 46ಕ್ಕೂ ಅಧಿಕ ಮಂದಿಯ ಒಂದು ಗಂಟಲು ದ್ರವ್ಯದ ಮಾದರಿಯನ್ನು ಈಗ ಕಳಿಸಲಾಗಿದೆ. ಅದರದ್ದು ಇನ್ನಷ್ಟೇ ಬರಬೇಕಾಗುತ್ತೆ. ಅದರಲ್ಲಿ ಯಾರು ಪಾಸಿಟಿವ್ ಇದ್ದಾರೆ ಮತ್ತು ಯಾರು ನೆಗೆಟಿವ್ ಇದ್ದಾರೆ ಎಂಬುದು ಸದ್ಯ ಇನ್ನಷ್ಟೇ ಬರಬೇಕಾಗಿದೆ ಗೌತಮ್. ಓಕೆ, ಅಂದ್ರೆ ಈಗ ನಿನ್ನೆ ಏನು ಕೇರಳದಿಂದ ಅಕ್ರಮವಾಗಿ ಪ್ರವೇಶವನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪದಲ್ಲಿ 9 ಮಂದಿಯನ್ನ ಬಂಧಿಸಿದ್ರು. ಮಾತ್ರ ಅಲ್ಲ, ಆಸ್ಪತ್ರೆಗೆ ಈಗ ದಾಖಲು ಕೂಡ ಮಾಡಿದ್ದಾರೆ. ಅವರ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆಯಾ? ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಅನ್ನುವಂಥದ್ದು ಈಗ? ಹೌದು ಗೌತಮ್, ಅಂದ್ರೆ ಕೇರಳದ ಗಡಿ ಭಾಗದಲ್ಲಿ ಏನು 9 ಮಂದಿ ಏನು ಮಂಗಳೂರಿಗೆ ತಲುಪಿರುವಂತಹ ಒಂದು ಅಧಿಕೃತವಾದ ಮಾಹಿತಿಯನ್ನು ಸಿಕ್ಕಿರುವಂತ. ಹಾಗಾಗಿ ಅವರನ್ನು ಈಗ ಮಂಗಳೂರಿನ ವೆಲ್ನೆಸ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕ್ವಾರಂಟೈನ್ ನಲ್ಲಿ ಹಾಕಲಾಗಿದೆ. ಅವರ ಇನ್ನೂ ಕೂಡ ಸ್ಯಾಂಪಲ್ ಬಂದಿಲ್ಲ. ಸ್ಯಾಂಪಲ್ ಬಂದ ಬಳಿಕ ಅಷ್ಟೇ ಅವರಿಗೆ ಯಾವುದು ಪಾಸಿಟಿವ್ ಇದ್ದಾರಾ ಅಥವಾ ನೆಗೆಟಿವ್ ಇದ್ದಾರಾ ಎಂದು ತಿಳಿದು ಬರಬೇಕಾಗುತ್ತೆ. ಹಾಗಾಗಿ ಮಂಗಳೂರಿನಲ್ಲಿ ಈಗ ಅಂದ್ರೆ ಕೇರಳ ಗಡಿ ಭಾಗದಲ್ಲಿ ಇನ್ನಷ್ಟು ಸಾಕಷ್ಟು ಒಂದು ಭದ್ರತೆಯನ್ನು ಹೊರಪಡಿಸಲಾಗಿದೆ. ಅಂದ್ರೆ ಯಾರು ಕೂಡ ಅಲ್ಲಿಂದ ಬಂದರೂ ಕೂಡ ಅವರ ಆರೋಗ್ಯವನ್ನು ತಪಾಸಣೆ ಮಾಡಲಾಗುತ್ತೆ. ಆರೋಗ್ಯ ತಪಾಸಣೆ ಮಾಡೋದ್ರ ಜೊತೆಗೆ ಅಂದ್ರೆ ಯಾವ ರೀತಿ ಅವರಿಗೆ ಎಲ್ಲಿಂದ ಬಂದ್ರು ಮತ್ತು ಯಾವ ರೀತಿ ಅವರು ಎಲ್ಲ ಮಾಹಿತಿಗಳನ್ನು ಜಿಲ್ಲಾಡಳಿತ ಮತ್ತು ಅಲ್ಲಿ ಆರೋಗ್ಯ ಅಧಿಕಾರಿ ಸಂಬಂಧಪಟ್ಟ ಒಂದು ಆರೋಗ್ಯ ಅಧಿಕಾರಿಗಳಿರ್ತಾರೆ, ಅವರು ಕೂಡ ಒಂದು ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನ ಮಾಡಿರುವಂತದ್ದು ಗೌತಮ್. ಥ್ಯಾಂಕ್ ಯು ನಾಗೇಶ್.
ಎಸ್, ಕುಂದಾಪುರದ ಎಪಿಎಂಸಿ ಆವರಣದಲ್ಲಿ ಶನಿವಾರ ಸಂತೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಹೋಲ್ಸೇಲ್ ಮಾರಾಟಕ್ಕೆ ಮಾತ್ರ ಅವಕಾಶಗಳನ್ನು ಕೊಡಲಾಗಿತ್ತು. ಅಂದ್ರೆ ಅಂಗಡಿ ವ್ಯಾಪಾರಸ್ಥರಿಗೆ ಮಾತ್ರ ಇಲ್ಲಿಂದ ಖರೀದಿ ಮಾಡುವಂತಹ ಅವಕಾಶಗಳನ್ನು ಕೊಡಲಾಗಿತ್ತು. ಅದನ್ನು ಹೊರತುಪಡಿಸಿದ್ರೆ ಯಾವುದೇ ರೀತಿಯಲ್ಲೂ ಚಿಲ್ಲರೆ ಮಾರಾಟಕ್ಕೆ ಇಲ್ಲಿ ಅವಕಾಶಗಳು ಇರಲಿಲ್ಲ. ಅಷ್ಟಿದ್ರೂ ಕೂಡ ಜನತೆ ಇಲ್ಲಿ ಮುಗಿಬಿದ್ದಿದ್ರು ಅನ್ನುವಂಥ ವಿಚಾರ ಈಗ ತಿಳಿದು ಬರ್ತಾ ಇದೆ. ಈ ನಡುವೆ ಕರ್ತವ್ಯದಲ್ಲಿದ್ದಂತಹ ಪೊಲೀಸ್ ಸಿಬ್ಬಂದಿಗಳು ಕೂಡ ತರಕಾರಿ ಅಥವಾ ಇನ್ನಿತರ ವಸ್ತುಗಳನ್ನು ಖರೀದಿ ಮಾಡುವಂತಹ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದಂತಹ ಕುಂದಾಪುರದ ಸಬ್ ಇನ್ಸ್ಪೆಕ್ಟರ್ ಕರ್ತವ್ಯವನ್ನ ಮರೆತ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಈಗ ಪಾಠವನ್ನ ಮಾಡಿದ್ದಾರೆ. ಜೊತೆಗೆ ಪರಿಸ್ಥಿತಿಯನ್ನ ನಿಭಾಯಿಸುವಂತ ನಿಟ್ಟಿನಲ್ಲಿ, ಜನರನ್ನ ಚದುರಿಸುವಂತ ನಿಟ್ಟಿನಲ್ಲಿ ಲಘು ಲಾಠಿ ಪ್ರಹಾರ ಕೂಡ ಆಗಿದೆ. ಲಾಠಿಯನ್ನ ಬೀಸಿ ಗುಂಪು ಚದುರಿಸುವಂತಹ ಕೆಲಸ ಈಗ ಪೊಲೀಸರಿಂದ ಆಗಿದೆ ಎನ್ನುವಂತಹ ಮಾಹಿತಿಗಳು ತಿಳಿದು ಬರ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಕೇವಲ ಹೋಲ್ಸೇಲ್ ವ್ಯಾಪಾರಿಗಳಿಗೆ ಮತ್ತು ಅಲ್ಲಿಂದ ವ್ಯಾಪಾರಸ್ಥರು ತಮ್ಮ ತಮ್ಮ ಅಂಗಡಿ ಮಳಿಗೆಗಳಿಗೆ ತಂದು ಮಾರಾಟ ಮಾಡುವಂತಹ ಅವಕಾಶಗಳನ್ನು ಕೊಡಲಾಗಿತ್ತು. ಆದರೆ ಅದನ್ನ ಧಿಕ್ಕರಿಸಿ ಜನತೆ ಇಲ್ಲಿ ಖರೀದಿ ಮಾಡೋದಿಕ್ಕೆ ಬಂದಿದ್ರು. ಮಾತ್ರ ಅಲ್ಲ, ಕೆಲವೊಂದು ಪೊಲೀಸ್ ಸಿಬ್ಬಂದಿಗಳು ಕೂಡ ಈ ಸಂದರ್ಭದಲ್ಲಿ ಖರೀದಿ ಮಾಡುವಂತಹ ದೃಶ್ಯಗಳು ಕೂಡ ಕಂಡು ಬಂದಿತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ಕುಂದಾಪುರದ PSI ಹರೀಶ್ ನಾಯ್ಕ್ ಸ್ಥಳಕ್ಕೆ ಆಗಮಿಸಿ ಕರ್ತವ್ಯ ಮರೆತ ಪೊಲೀಸ್ ಸಿಬ್ಬಂದಿಗಳಿಗೆ ಪಾಠವನ್ನ ಮಾಡುವ ಜೊತೆಗೆ ಸೇರಿದ್ದಂತಹ ಜನರನ್ನ ಚದುರಿಸುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಲಾಠಿ ಪ್ರಹಾರದ ಬಳಿಕ ಪರಿಸ್ಥಿತಿ ಇಲ್ಲಿ ಹತೋಟಿಗೆ ಬಂದಿದೆ ಎನ್ನುವಂತಹ ಮಾಹಿತಿಗಳು ತಿಳಿದು ಬರ್ತಾ ಇದೆ. ಜನ ಜಾಸ್ತಿ
ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಕಾಂತ್ ಹೆಮ್ಮಾಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಲೋ ಶ್ರೀಕಾಂತ್. ಗೌತಮ್, ಏನಾಗ್ತಾ ಇದೆ ಕುಂದಾಪುರದಲ್ಲಿ? ಅಂದ್ರೆ ಅಲ್ಲಿ ಚಿಲ್ಲರೆ ವ್ಯಾಪಾರಕ್ಕೆ ಅವಕಾಶಗಳಿಲ್ಲ ಅಂತಿದ್ರು ಕೂಡ ಜನರು ಬಂದು ಖರೀದಿ ಮಾಡ್ತಾರೆ. ಅಷ್ಟೇ ಅಲ್ಲ, ಪೊಲೀಸರು ಕೂಡ ಬಂದು ಅಲ್ಲಿ ಖರೀದಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಏನಾಗ್ತಾ ಇದೆ ಅಂತ? ಹೌದು ಗೌತಮ್, ಕಳೆದ ಒಂದು 4-5 ವಾರಗಳಿಂದ ಏನೋ ಒಂದು ಲಾಕ್ಡೌನ್ ಆದೇಶ ಈಗಿರುವುದರ ಭಾಗವಾಗಿ ಕುಂದಾಪುರದ ಎಪಿಎಂಸಿ ಆವರಣದಲ್ಲಿ ನಡೆದಿರತಕ್ಕಂತಹ ಕುಂದಾಪುರದ ಶನಿವಾರ ಸಂತೆಯನ್ನ ಏನೋ ಒಂದು ಸ್ಥಗಿತಗೊಳಿಸಲಾಗಿತ್ತು. ಆ ಬಳಿಕ ಕಳೆದ ಒಂದು 2 ವಾರಗಳಿಂದ ಸಾಕಷ್ಟು ಅಂತ ಹೇಳಿದ್ರೆ ಹೋಲ್ಸೇಲ್ ವ್ಯಾಪಾರಕ್ಕೆ ಮಾತ್ರ ಏನೋ ಒಂದು ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಚಿಲ್ಲರೆ ವ್ಯಾಪಾರಸ್ಥರಿಗೆ ಅಂತ ಹೇಳಿದ್ರೆ ಸಾರ್ವಜನಿಕರು ಬಂದು ಏನೋ ಒಂದು ತರಕಾರಿ ಆಗಿರ್ಬೋದು ಮತ್ತು ದಿನಸಿ ಸಾಮಾನುಗಳನ್ನ ಕೊಂಡುಕೊಳ್ಳಲು ಯಾವುದೇ ರೀತಿಯಾಗಿರ್ತಕ್ಕಂಥ ಅವಕಾಶವನ್ನ ತಾಲೂಕು ಆಡಳಿತ ಕೊಡದೇ ಇರ್ತಕ್ಕಂಥದ್ದು. ಆದ್ರೆ ಇವತ್ತು ಕೂಡ ಬೆಳಗಿನಿಂದಲೇ ಅಂತ ಹೇಳಿದ್ರೆ ಎಪಿಎಂಸಿ ಆವರಣದ ಏನೊಂದು 3 ಗೇಟ್ ನಲ್ಲಿಯೂ ಕೂಡ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸಿ ಗೇಟ್ಗಳಿಗೆ ಬೀಗನ ಜಡಿಯಲಾಗಿತ್ತು. ಆದ್ರೆ ಬಂದಿರತಕ್ಕಂಥ ಹೋಲ್ಸೇಲ್ ವಾಹನಗಳೇನಿದೆ ಅವೆಲ್ಲವೂ ಕೂಡ ಎಪಿಎಂಸಿ ಒಳಗಡೆ ಬಿಡಲಾಗಿತ್ತು. ಆದ್ರೆ ಕುಂದಾಪುರದ ಎಪಿಎಂಸಿ ಆವರಣದಲ್ಲಿ ಸರಿಯಾದ ಕಾಂಪೌಂಡ್ ವ್ಯವಸ್ಥೆ ಇಲ್ಲದೆ ಇರುವ ಭಾಗವಾಗಿ ಎಲ್ಲರೂ ಕೂಡ ಕಾಂಪೌಂಡ್ ಹಾರಿ ಮತ್ತೆ ಆ ಕಡೆ ಈ ಕಡೆಯಿಂದ ಸುತ್ತುವರೆದೆಲ್ಲ ಬಂತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗಿತ್ತು. ಏನಂತ ತರಕಾರಿ ಹಾಗೂ ದಿನಸಿ ಸಾಮಗ್ರಿಗಳಿಗೆ ಸಾರ್ವಜನಿಕರು ಮುಗಿಬಿದ್ದಿರುವ ಕೂಡ ದೃಶ್ಯಗಳು ಕಂಡು ಬಂತು ಗೌತಮ್. ಮತ್ತೆ ಏನಂತ ಹೇಳಿದ್ರೆ ಅಲ್ಲಿ ಎಪಿಎಂಸಿಯಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ಅಲ್ಲಿ ಏನೋ ಒಂದು ಭದ್ರತೆಗಾಗಿ ನಿಯೋಜಿಸಲಾಗಿತ್ತು. ಆದ್ರೆ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಕೂಡ ಅಂತ ಹೇಳಿದ್ರೆ ಎಲ್ಲ ಪೊಲೀಸ್ ಸಿಬ್ಬಂದಿಗಳಲ್ಲಿ ಕೆಲ ಪೊಲೀಸ್ ಸಿಬ್ಬಂದಿಗಳು ತಮ್ಮ ದಿನನಿತ್ಯದ ಸಾಮಗ್ರಿಗಳನ್ನ ಖರೀದಿಸುವಲ್ಲಿ ಮುಂದಾಗ್ತಕ್ಕಂತಹ ದೃಶ್ಯಗಳು ಕೂಡ ಕಂಡು ಬಂದಿತ್ತು. ಆ ಬಳಿಕ ಕುಂದಾಪುರದ PSI ಆಗಿರ್ತಕ್ಕಂಥ ಶ್ರೀಯುತ ಹರೀಶ್ ಆರ್ ನಾಯ್ಕ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಏನೊಂದು ಕರ್ತವ್ಯ ಮರೆತ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೂ ಒಂದು ಪಾಠವನ್ನು ಹೇಳಿರ್ತಕ್ಕಂಥದ್ದು ಗೌತಮ್. ಓಕೆ, ಅದರ ಜೊತೆಗೆ ಈಗ ಒಟ್ಟಾರೆಯಾಗಿ ಪರಿಸ್ಥಿತಿ ಹೇಗಿದೆ? ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಇದೆ ನಿಗದಿತ ಅವಧಿಯ ಬಳಿಕ. ಅದ ಮಾತ್ರ ಅಲ್ಲ, ಕಾರ್ಯಾಚರಣೆಯನ್ನ ಮಾಡಿದ್ರು, ವಾಹನಗಳನ್ನ ವಶಪಡಿಸಿಕೊಂಡಿದ್ರು ಕೂಡ. ಸೊ ಸದ್ಯಕ್ಕೆ ಹೇಗಿದೆ? ಅದಕ್ಕೆಲ್ಲ ಬ್ರೇಕ್ ಬಿದ್ದಿದೆ ಅನ್ನುವಂಥದ್ದು ಈಗ? ಖಂಡಿತವಾಗಿ ಗೌತಮ್, ಕಳೆದ 3-4 ದಿನಗಳಿಂದಲೂ ಕೂಡ ಕುಂದಾಪುರ ಏನಂತ ಹೇಳಿದ್ರೆ ಕುಂದಾಪುರದ ಉಪವಿಭಾಗ ವ್ಯಾಪ್ತಿಯಲ್ಲಿ ಸಾಕಷ್ಟು ವಾಹನಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು. ನಿನ್ನೆಗೆ ಕುಂದಾಪುರ ಉಪವಿಭಾಗ ವ್ಯಾಪ್ತಿಯಲ್ಲಿ ಒಂದು 43 ಬೈಕ್ಗಳನ್ನ ಮತ್ತು 7-8 ಕಾರುಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿತ್ತು. ಇದೀಗ 11 ಗಂಟೆ ಒಳಗೆ ಏನೊಂದು ದಿನಸಿ ಸಾಮಗ್ರಿ ಆಗಿರ್ಬೋದು ಮತ್ತು ತರಕಾರಿ ವಸ್ತುಗಳನ್ನ ಕೊಂಡುಕೊಳ್ಳಲು ಏನೊಂದು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು. ಇದೀಗ 11 ಗಂಟೆ ಬಳಿಕ ಯಾರು ರಸ್ತೆಗೆ ಇಳಿತಾರೋ ಅವೆಲ್ಲವನ್ನ ಗಾಡಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದೀಗ ಕೋಟೇಶ್ವರದಲ್ಲಿ ಶ್ರೀಯುತ ಹರೀಶ್ ಆರ್ ನಾಯ್ಕ್ ಅವರ ಒಂದು ನೇತೃತ್ವದ ಪೊಲೀಸರ ತಂಡ ಕೂಡ ಇದೀಗ ಎಲ್ಲ ಬೈಕ್ ಸವಾರರನ್ನು ಅಂತ ಹೇಳಿದ್ರೆ 11 ಗಂಟೆ ಮೇಲೆ ಅನಗತ್ಯವಾಗಿ ರಸ್ತೆಗಿಳಿದೇ ಇರ್ತಕ್ಕಂತಹ ಬೈಕ್ ಸವಾರರನ್ನ ಮತ್ತು ಕಾರ್ ಸವಾರರನ್ನು ಕೂಡ ಅವರನ್ನ ಅಡ್ಡಗಟ್ಟಿ ಅವರ ಏನೋ ಒಂದು ವಾಹನಗಳನ್ನ ವಶಪಡಿಸಿಕೊಳ್ಳತಕ್ಕಂಥ ಒಂದು ದೃಶ್ಯ ಇದೀಗ ಕೋಟೇಶ್ವರದಲ್ಲಿ ಕಂಡು ಬರ್ತಾ ಇದೆ ಗೌತಮ್. ಎಸ್ ಸರ್, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ. ಸುದ್ದಿ ಇನ್ನಷ್ಟಿದೆ, ಮಾಹಿತಿಯನ್ನು ಕೊಡ್ತೀನಿ ಒಂದು ಸಣ್ಣ ವಿರಾಮದ ನಂತರ.
ಮಾನವನ ದೇಹದ ರಕ್ತನಾಳಗಳಲ್ಲಿ ಹರಿಯುವ ಚಲಿಸುವ ರಕ್ತವು ಸಾಮಾನ್ಯಕ್ಕಿಂತ ಅಧಿಕ ಒತ್ತಡದಲ್ಲಿ ಹರಿಯುವ ಚಲಿಸುವ ಕ್ರಿಯೆಯೇ ಅಧಿಕ ರಕ್ತದೊತ್ತಡ. ಪದೇ ಪದೇ ತಲೆನೋವು, ತಲೆ ತಿರುಗುವುದು, ಉಸಿರಾಟದ ಸಮಸ್ಯೆ, ದೃಷ್ಟಿಯ ಸಮಸ್ಯೆಗಳು, ಅನಿಯಮಿತ ಹೃದಯದ ಬಡಿತ ಇವೆಲ್ಲವೂ ಅಧಿಕ ರಕ್ತದೊತ್ತಡದ ಲಕ್ಷಣಗಳು. ಇದೆಲ್ಲ ಕಂಡುಬಂದರೆ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ನಿಯಂತ್ರಿಸುವ ವಿಧಾನ: ಉಪ್ಪು, ಉಪ್ಪಿನಕಾಯಿ, ಕರಿದ ಪದಾರ್ಥಗಳನ್ನು ಸೇವಿಸಬಾರದು. ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಪದಾರ್ಥಗಳನ್ನು ಸೇವಿಸಬಾರದು. ದಿನನಿತ್ಯ ದೈಹಿಕ ಚಟುವಟಿಕೆ, ಯೋಗ ಮತ್ತು ವ್ಯಾಯಾಮವನ್ನು ತಪ್ಪದೇ ಮಾಡಿ. ತಮ್ಮ ಬಿಪಿಯನ್ನು ನಿಯಮಿತವಾಗಿ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಪರೀಕ್ಷಿಸಿ ಮತ್ತು ಸಲಹೆ ಪಡೆದುಕೊಂಡು ಮುಂಜಾಗ್ರತೆ ವಹಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ರಕ್ತದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗುವ ಸ್ಥಿತಿಯೇ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್. ಸಕ್ಕರೆ ಕಾಯಿಲೆಯ ರೋಗಲಕ್ಷಣಗಳು: ಒಣಗಿದ ಬಾಯಿ, ವಿಪರೀತ ಬಾಯಾರಿಕೆ, ಪದೇ ಪದೇ ಮೂತ್ರ ವಿಸರ್ಜನೆ, ಅರೆನಿದ್ರಾವಸ್ಥೆ, ಆಯಾಸ, ಬೆವರುವುದು, ತಲೆನೋವು, ಹಸಿವು, ತಲೆ ತಿರುಗುವುದು, ದೇಹದಲ್ಲಿ ನಡುಕ ಇವೆಲ್ಲವೂ ಸಕ್ಕರೆ ಕಾಯಿಲೆಯ ಲಕ್ಷಣಗಳು. ಈ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವ ವಿಧಾನ: 30 ವರ್ಷ ವಯಸ್ಸಿನ ನಂತರ ವರ್ಷಕ್ಕೊಮ್ಮೆ ರಕ್ತ ಪರೀಕ್ಷೆ ಮಾಡಿಸಿ. ಸಿಹಿ ತಿಂಡಿಗಳನ್ನು ತಿನ್ನುವುದು ಕಡಿಮೆ ಮಾಡಿರಿ ಮತ್ತು ಹಣ್ಣು, ತರಕಾರಿಗಳನ್ನು ಹೆಚ್ಚು ಸೇವಿಸಿ. ನಿಯಮಿತ ವ್ಯಾಯಾಮ, ದೈಹಿಕ ಚಟುವಟಿಕೆಗಳನ್ನು ಮಾಡಿ. ಕಾಲಕಾಲಕ್ಕೆ ವೈದ್ಯರಲ್ಲಿ ತಪಾಸಣೆ ಮಾಡಿಸಿ ಮತ್ತು ಅವರ ಸಲಹೆಯಂತೆ ಮುಂಜಾಗ್ರತೆಯನ್ನು ವಹಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಇತ್ತೀಚಿನ ದಿನಗಳಲ್ಲಿ ಗರ್ಭಕೋಶ, ಸ್ತನ, ಬಾಯಿ ಕ್ಯಾನ್ಸರ್ಗಳು ಅತೀವ ಪ್ರಮಾಣದಲ್ಲಿ ಕಂಡುಬರುತ್ತಿವೆ. ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಲು 21 ರಿಂದ 65 ವರ್ಷ ವಯಸ್ಸಿನ ಎಲ್ಲ ಮದುವೆಯಾದ ಮಹಿಳೆಯರು ಪ್ರತಿ 3 ವರ್ಷಕ್ಕೊಮ್ಮೆ ಪ್ಯಾಪ್ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಸ್ತನ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಸ್ವಯಂ ಸ್ತನದ ಪರೀಕ್ಷೆ ಹಾಗೂ ವೈದ್ಯರಿಂದ ಸ್ತನದ ಪರೀಕ್ಷೆ ಮಾಡಿಸುವುದು ಮತ್ತು 50 ವರ್ಷ ವಯಸ್ಸಿನ ನಂತರ ವರ್ಷಕ್ಕೆ 1 ಬಾರಿ ಮ್ಯಾಮೋಗ್ರಫಿ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಬಾಯಿಯ ಕ್ಯಾನ್ಸರ್: ಧೂಮಪಾನ ಮತ್ತು ತಂಬಾಕು ಜಗಿಯುವುದು ಈ ಕ್ಯಾನ್ಸರ್ಗೆ ಕಾರಣ. ಬೇಗನೆ ಪತ್ತೆ ಹಚ್ಚುವುದರಿಂದ ಯಶಸ್ವಿ ಚಿಕಿತ್ಸೆಗೆ ಉತ್ತಮ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕೋವಿಡ್-19 ನಿಯಂತ್ರಣಕ್ಕಾಗಿ 21 ದಿನಗಳ ಲಾಕ್ಡೌನ್ ಏನು ಅನೌನ್ಸ್ ಮಾಡಿದ್ದೀವಿ, ಅದಕ್ಕೆ ಎಲ್ಲ ನಾಗರಿಕರಿಂದ ನಮಗೆ ಸಹಕಾರ ದೊರಕಿದೆ. ಆದ್ದರಿಂದ ಧನ್ಯವಾದಗಳು. ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕೋವಿಡ್-19 ಹತೋಟಿಯಲ್ಲಿದೆ. ಆದರೂ ಕೂಡ ನಿಮಗೆ ತಿಳಿದಿರೋ ಹಾಗೆ ನಮ್ಮ ನೇಬರಿಂಗ್ ಡಿಸ್ಟ್ರಿಕ್ಟ್ಗಳಲ್ಲಿ ಏನು ನಡೀತಾ ಇದೆ ಅದನ್ನು ನಾವು ಪರಿಗಣನೆಗೆ ತಗೊಂಡು ಈ ಕೈ ಮೀರೋದನ್ನು ನಾವು ತಪ್ಪಿಸ್ಬೇಕಾಗತ್ತೆ. ನಾವು ವಿಶ್ವದಾದ್ಯಂತ ಈ ರೋಗದ ಬಗ್ಗೆ ಅನಾಲಿಸಿಸ್ ಮಾಡಿದ್ರೆ ಏನು ತಿಳ್ಕೊತೀವಿ? 60-65 ವರ್ಷಕ್ಕಿಂತ ಹೆಚ್ಚಿರೋ ಹಿರಿಯ ನಾಗರಿಕರು ಅಥವಾ ಯಾವುದಾದ್ರು ದೀರ್ಘಾವಧಿ ಕಾಯಿಲೆಗಳಿಂದ ಬಳಲ್ತಿರೋರು, ಇವರಲ್ಲಿ ಅನೇಕವಾದ ಕಾಂಪ್ಲಿಕೇಶನ್ಸ್ ಇದೆ, ಪ್ರಾಣಾಪಾಯ ಕೂಡ ಹೆಚ್ಚಿದೆ. ಆದ್ದರಿಂದ ನಮ್ಮ ಜವಾಬ್ದಾರಿ ಏನು ಅಂದರೆ ಹಿರಿಯ ನಾಗರಿಕರಿಗೆ ಮತ್ತು ಯಾವುದೇ ರೀತಿಯ ದೀರ್ಘಾವಧಿ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಸ್ಪೆಷಲ್ ಕೇರ್ ಮತ್ತು ಟ್ರೀಟ್ಮೆಂಟ್ನ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾನು ಕೆಲವು ವಿಷಯಗಳನ್ನು ನಾನು ಹೇಳ್ತೀನಿ, ದಯವಿಟ್ಟು ಪಾಲಿಸಬೇಕಾಗಿ ಕೋರ್ತೀನಿ. ಮೊದಲನೇದಾಗಿ ಆದಷ್ಟು ಹಿರಿಯ ನಾಗರಿಕರನ್ನು ಹೆಚ್ಚು ಗಾಳಿ ಬೆಳಕು ಇರುವಂಥ ಒಂದು ಕೊಠಡಿಯಲ್ಲಿ ಇರಿಸಿ. ಯಾವುದೇ ಕಾರಣಕ್ಕೂ ಅವರು ಹೊರ ಹೋಗದಂತೆ ಎಚ್ಚರ ವಹಿಸಿ. ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಅವರಿಗೆ ನೀಡಿ. ಈ ವರ್ಗದ ಎಲ್ಲರೊಂದಿಗೂ 3 ಮೀಟರ್ ಡಿಸ್ಟೆನ್ಸ್ನ ನಾವು ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಈ ವರ್ಗದ ಎಲ್ಲರೂ ಉಪಯೋಗಿಸುತ್ತಿರುವ ಸಾಮಗ್ರಿಗಳನ್ನು ಆದಷ್ಟು ಪ್ರತ್ಯೇಕವಾಗಿ ಇರಿಸಿ. ಕುಟುಂಬದಲ್ಲಿರುವ ಆರೋಗ್ಯವಂತ ಸದಸ್ಯರು ಮಾತ್ರ ಇವರ ಆರೈಕೆಯಲ್ಲಿ ತೊಡಗಿಸಿಕೊಳ್ಳಿ. ಆಗಾಗ್ಗೆ ಕೈ ತೊಳೆಯುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಮತ್ತು ಯಾವುದೇ ರೀತಿ ಜ್ವರ, ಕೆಮ್ಮು ಈ ರೀತಿ ಸಿಂಪ್ಟಮ್ಸ್ ಬಂದರೆ ಇಮಿಡಿಯೇಟಾಗಿ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಿ. ನನಗೆ ಗೊತ್ತಿದೆ ನಮ್ಮ ಸಾಮಾಜಿಕ ಚೌಕಟ್ಟಿನಲ್ಲಿ ಈ ರೀತಿಯಾದ ಕ್ರಮ ವಹಿಸುವುದು ಸ್ವಲ್ಪ ಕಷ್ಟ ಅಂತ. ಆದರೂ ಕೂಡ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ನಾವು ಹಿರಿಯ ನಾಗರಿಕರು ಮತ್ತು ಈ ದೀರ್ಘಕಾಲಿಕ ಕಾಯಿಲೆಗಳಿಂದ ಬಳಲ್ತಿರೋರನ್ನು ನಾವು ಪ್ರೊಟೆಕ್ಟ್ ಮಾಡಲೇಬೇಕು. ಅದಕ್ಕೆ ಎಲ್ಲರೂ ಸೇರಿ ಕ್ರಮ ವಹಿಸೋಣ ಅಂತ ನಾನು ಕೋರ್ಕೋತೀನಿ.
ಮಾನವನ ದೇಹದ ರಕ್ತನಾಳಗಳಲ್ಲಿ ಹರಿಯುವ ಚಲಿಸುವ ರಕ್ತವು ಸಾಮಾನ್ಯಕ್ಕಿಂತ ಅಧಿಕ ಒತ್ತಡದಲ್ಲಿ ಹರಿಯುವ ಚಲಿಸುವ ಕ್ರಿಯೆಯೇ ಅಧಿಕ ರಕ್ತದೊತ್ತಡ. ಪದೇ ಪದೇ ತಲೆನೋವು, ತಲೆ ತಿರುಗುವುದು, ಉಸಿರಾಟದ ಸಮಸ್ಯೆ, ದೃಷ್ಟಿಯ ಸಮಸ್ಯೆಗಳು, ಅನಿಯಮಿತ ಹೃದಯದ ಬಡಿತ ಇವೆಲ್ಲವೂ ಅಧಿಕ ರಕ್ತದೊತ್ತಡದ ಲಕ್ಷಣಗಳು. ಇದೆಲ್ಲ ಕಂಡು ಬಂದರೆ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ನಿಯಂತ್ರಿಸುವ ವಿಧಾನ: ಉಪ್ಪು, ಉಪ್ಪಿನಕಾಯಿ, ಕರಿದ ಪದಾರ್ಥಗಳನ್ನು ಸೇವಿಸಬಾರದು. ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಪದಾರ್ಥಗಳನ್ನು ಸೇವಿಸಬಾರದು. ದಿನನಿತ್ಯ ದೈಹಿಕ ಚಟುವಟಿಕೆ, ಯೋಗ ಮತ್ತು ವ್ಯಾಯಾಮವನ್ನು ತಪ್ಪದೇ ಮಾಡಿ. ತಮ್ಮ ಬಿಪಿಯನ್ನು ನಿಯಮಿತವಾಗಿ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಪರೀಕ್ಷಿಸಿ ಮತ್ತು ಸಲಹೆ ಪಡೆದುಕೊಂಡು ಮುಂಜಾಗ್ರತೆ ವಹಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಇನ್ನು ಕೊರೋನಾ ಸೋಂಕಿನ ವಿಚಾರಕ್ಕೆ ಸಂಬಂಧಪಟ್ಟರೆ ಉಡುಪಿ ಜಿಲ್ಲೆ ಈಗ ಸದ್ಯಕ್ಕೆ ಸೇಫ್ ಆಗಿದೆ. ಆದರೂ ಕೂಡ ಉಡುಪಿ ಜಿಲ್ಲೆಯಲ್ಲಿ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮಗಳ ಮೂಲಕ ಮುಂಜಾಗ್ರತಾ ಕ್ರಮವನ್ನ ವಹಿಸಿಕೊಳ್ಳಲಾಗ್ತಾ ಇದೆ. ಉಡುಪಿ ಜಿಲ್ಲೆಯ ಗಡಿಗಳು ಟೋಟಲ್ ಆಗಿ ಸೀಲ್ ಡೌನ್ ಆಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಉಡುಪಿ ಜಿಲ್ಲಾಧಿಕಾರಿಗಳು ಈಗಾಗಲೇ ಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಯ 4 ಗಡಿಗಳನ್ನ ಕಂಪ್ಲೀಟ್ ಆಗಿ ಸೀಲ್ ಮಾಡೋದಕ್ಕೆ ಉಡುಪಿ ಜಿಲ್ಲಾಡಳಿತ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಗಡಿಗಳನ್ನ ಬಂದ್ ಮಾಡ್ತಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇರುವಂತದ್ದು. ಜಿಲ್ಲೆಯೊಳಗೆ ಯಾರಿಗೂ ಕೂಡ ಪ್ರವೇಶ ಇಲ್ಲ, ಹಾಗೇನೆ ಜಿಲ್ಲೆಯಿಂದ ಯಾರು ಕೂಡ ಹೊರ ಹೋಗುವ ಹಾಗಿಲ್ಲ. ಲಾಕ್ಡೌನ್ನ ದಿನ ಮುಗಿತಾ ಇರುವಂತಹ ದಿನ ಸಮೀಪಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾಡಳಿತ ಈಗ ಕಟ್ಟುನಿಟ್ಟಿನ ಕ್ರಮಕ್ಕೆ ಕೂಡ ಮುಂದಾಗಿದೆ ಅನ್ನುವಂಥದ್ದು. ಹೊರ ಜಿಲ್ಲೆಗಳಲ್ಲಿರುವಂತಹ ಜಿಲ್ಲೆಯ ಜನತೆ ಈಗ ಉಡುಪಿಗೆ ಬರೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಉಡುಪಿಯಲ್ಲಿರುವಂತಹ ಹೊರ ಜಿಲ್ಲೆಯಂತ ಜನರು ತಮ್ಮ ತಮ್ಮ ಊರುಗಳಿಗೆ ಹೊರಡುವಂತಹ ಸಿದ್ಧತೆಯನ್ನ ಈಗ ಏನು ಮಾಡ್ಕೊಂಡಿದ್ದಾರೆ. ಇದು ಸೋಂಕಿನ ಪ್ರಮಾಣವನ್ನ ಹೆಚ್ಚಳ ಮಾಡಬಹುದು ಎನ್ನುವಂತಹ ಆತಂಕ ಕಾಡ್ತಾ ಇದೆ. ಹೀಗಾಗಿ ತಜ್ಞರಿಂದ ಒಂದು ಅಭಿಪ್ರಾಯಗಳನ್ನ ಕೂಡ ಸಂಗ್ರಹ ಮಾಡಲಾಗಿದೆ. ಹೀಗಾಗಿ ಎಲ್ಲಾ ಗಡಿಭಾಗಗಳನ್ನ ಟೋಟಲ್ ಆಗಿ ಬಂದ್ ಮಾಡುವಂತ ನಿರ್ಧಾರಕ್ಕೆ ಉಡುಪಿ ಜಿಲ್ಲಾಧಿಕಾರಿಗಳು ಈಗಾಗಲೇ ಬಂದಿದ್ದಾರೆ. ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ಈ ನಿಟ್ಟಿನಲ್ಲಿ ಕಠಿಣ ಆದೇಶವನ್ನ ಕೂಡ ಈಗಾಗಲೇ ಹೊರಡಿಸಿದ್ದಾರೆ. ಸದ್ಯಕ್ಕೆ ಉಡುಪಿ ಸೇಫ್ ಆಗಿದೆ. ಹೊರ ಜಿಲ್ಲೆಯಿಂದ ಸೋಂಕು ಬರುವಂತಹ ಅಪಾಯ ಬೇಡ. ಹೀಗಾಗಿ ಗಡಿ ಸೀಲ್ ಡೌನ್ ಮಾಡೋದಿಕ್ಕೆ ನಾವು ನಿರ್ಧಾರವನ್ನ ಮಾಡಿದ್ದೇವೆ ಎನ್ನುವಂತಹ ಮಾತುಗಳನ್ನ ಕೂಡ ಉಡುಪಿ ಜಿಲ್ಲಾಧಿಕಾರಿಗಳು ಇಲ್ಲಿ ಹೇಳಿಕೊಂಡಿರುವಂತದ್ದು. ಯಾವುದೇ ಕಾರಣಕ್ಕೂ ಹೊರಗಿನ ಜಿಲ್ಲೆಗಳಿಂದ ಉಡುಪಿಗೆ ಬರೋ ಹಾಗಿಲ್ಲ. ಉಡುಪಿಯಲ್ಲಿರುವಂತಹ ಜನರು ಹೊರಗಡೆ ಆಗೋದಿಲ್ಲ. ಟೋಟಲ್ ಆಗಿ ಗಡಿಗಳನ್ನ ಬಂದ್ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರಗಳು ಈಗ ಉಡುಪಿಯಲ್ಲಿ ಚಾಲ್ತಿಯಲ್ಲಿರುವಂತದ್ದು. ಜಿಲ್ಲೆಯಲ್ಲಿ ಇದುವರೆಗೂ 3 ಪ್ರಕರಣಗಳು ಕರೋನಾ ಪಾಸಿಟಿವ್ ಬಂದಿತ್ತು. ಅವರೆಲ್ಲರಿಗೂ ಸಹ ಚಿಕಿತ್ಸೆಯನ್ನು ನೀಡಿದ್ದೇವೆ. ಅವರೆಲ್ಲರೂ ಸಹ ಗುಣಮುಖರಾಗಿದ್ದಾರೆ. ಸದ್ಯದಲ್ಲೇ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಿದ್ದೇವೆ. ಅವರಿಗೇನು ಕಾಂಟ್ಯಾಕ್ಟ್ಸ್ ಬಂದಿತ್ತು, ಪ್ರೈಮರಿ ಕಾಂಟ್ಯಾಕ್ಟ್ಸು ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸು, ಅವ್ರನ್ನೆಲ್ಲರನ್ನೂ ಸರ್ಕಾರದ ವಶದಲ್ಲಿ ಇಟ್ಕೊಂಡು ಅವರಿಗೆಲ್ಲರಿಗೂ ಚಿಕಿತ್ಸೆಯನ್ನು ನೀಡಿದ್ದೇವೆ. ಅವರಿಗೆಲ್ಲರಿಗೂ ಸಹ ಟೆಸ್ಟನ್ನು ಮಾಡಿದ್ದೇವೆ. ಅವರೆಲ್ಲರಿಗೂ ನೆಗೆಟಿವ್ ಬಂದಿದೆ. ಹಾಗಾಗಿ ನಮಗಿರುವಂಥ ದೊಡ್ಡ ಆತಂಕ ದೂರವಾಗಿದೆ. ಸದ್ಯಕ್ಕೆ ನಮ್ಮ ಜಿಲ್ಲೆಯ ಒಳಗಿಂದ ಕರೋನಾ ಬರುವ ಸಾಧ್ಯತೆ ತುಂಬ ಕಡಿಮೆ ಇತ್ತು. ಇನ್ನೂ ಸಹ ಹೊರಗಿನ ಜನರು ಬರ್ತಾ ಇದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಜಿಲ್ಲೆಯ ಗಡಿಗಳನ್ನು ಈಗಾಗಲೇ ಸೀಲ್ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಒಳಗಡೆಗೆ ಯಾರನ್ನು ಬಿಟ್ಕೊಳ್ಳೋದಿಲ್ಲ. ಒಳಗಡೆಯಿಂದ ಹೊರಗಡೆ ಹೋಗ್ಲಿಕ್ಕೂ ಸಹ ಯಾರಿಗೂ ಅವಕಾಶವನ್ನು ಕೊಡೋದಿಲ್ಲ. ಹಾಗಾಗಿ ನಮ್ಮ ಅಕ್ಕಪಕ್ಕದ ಜಿಲ್ಲೆಯಲ್ಲಿರುವಂಥವರು ಮತ್ತು ಬೇರೆ ಜಿಲ್ಲೆಗಳಿಂದ ಬರುವಂಥವರು ನಮ್ಮ ಜಿಲ್ಲೆಗೆ ಸದ್ಯಕ್ಕೆ ಬರುವಂಥ ಅವಶ್ಯಕತೆ ಇಲ್ಲ. ಕೆಲವೊಂದು ಬೇರೆ ರಾಜ್ಯಗಳಿಂದ ಸಹ ಇನ್ನೂ ಸಹ ಬರ್ತಾ ಇದ್ದಾರಂಥ ಮಾಹಿತಿ ಬಂದಿದೆ. ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ನಮ್ಮ ಜಿಲ್ಲೆಯ ಕಡೆ ಬರಬೇಡಿ.
ಜಿಲ್ಲೆಯಲ್ಲಿ ಇದುವರೆಗೂ 3 ಪ್ರಕರಣಗಳು ಕರೋನಾ ಎಸ್, ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಉಡುಪಿ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಹಲೋ ಸಂತೋಷ್. ನಮಸ್ತೆ. ಎಸ್, ಈಗಾಗಲೇ ಉಡುಪಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳು ಜಾರಿಯಲ್ಲಿದೆ. ಅದನ್ನ ಮತ್ತಷ್ಟು ಬಿಗಿಗೊಳಿಸುವಂತಹ ಪ್ರಯತ್ನ ಜಿಲ್ಲಾಡಳಿತದಿಂದ ಆಗ್ತಾ ಇದೆ. ಅದರ ಅನುಸಾರ ಏನೆಲ್ಲ ಹೊಸ ಬದಲಾವಣೆಗಳು ಉಡುಪಿ ಜಿಲ್ಲೆಯಲ್ಲಿ ಆಗುತ್ತೆ ಅಂತ ಈಗ ಗೌತಮ್, ಈಗಾಗಲೇ ನಾವು ನೋಡಬಹುದು ಉಡುಪಿ ಜಿಲ್ಲಾಡಳಿತ, ಅದು ಕೂಡ ಜಿಲ್ಲಾಧಿಕಾರಿಯಾದಂತಹ ಜಿ ಜಗದೀಶ್ ಅವರು ಕೈಗೊಂಡಂತಹ ಹಲವು ಕಠಿಣ ಕ್ರಮಗಳಿಂದ ಈಗಾಗಲೇ ಜನರು ನಿಟ್ಟುಸಿರು ಬಿಟ್ಟು ಇರುವಂತಹ ಈಗ ಆಗಿದೆ. ಯಾಕೆಂತ ಹೇಳಿದ್ರೆ ಕೊರೋನಾ ಏನು ಭಯಭೀತರಾಗಿರುವಂತಹ ಜನರಿಗೆ ಈಗ ಕೆಲವೊಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಂತಹ ಪರಿಣಾಮವಾಗಿ ಉಡುಪಿ ಜಿಲ್ಲೆ ಈಗ ಕೊರೋನಾ ಮುಕ್ತವಾಗಿದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ 3 ಜನ ಪೇಷಂಟ್ಗಳಿದ್ರು, ಅವರು ಕೂಡ ಈಗ ಗುಣಮುಖರಾಗಿದ್ದಾರೆ. ಇನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವುದೊಂದು ಬಾಕಿ ಇರುವಂತದ್ದು. ಎಲ್ಲೂ ಕೂಡ ಕೊರೋನಾ ಏನು ಪಾಸಿಟಿವ್ ಪ್ರಕರಣಗಳು ಜಾಸ್ತಿ ಆಗದಂತೆ ಹಲವು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದರಿಂದ ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಇದ್ದಂತಹ ದೊಡ್ಡ ಏನು ತಲೆನೋವು ಏನು ಕೊರೋನಾ ಒಂದು ಹೋಗಿದೆ ಅಂತ ಹೇಳ್ಬೋದು. ಈಗಾಗಲೇ ಈ ಒಂದು ಕೊರೋನಾ ಮತ್ತೆ ಎಲ್ಲೂ ಕೂಡ ವ್ಯಾಪಿಸಬಾರದು ಎನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಜಿಲ್ಲಾಧಿಕಾರಿಗಳು ಇನ್ನೊಂದು ಕಟ್ಟುನಿಟ್ಟಿನವಾದ ಕ್ರಮಕ್ಕೆ ಮುಂದಾಗಿರುವಂತದ್ದು. ಅದು ಏನಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ ಎಲ್ಲಾ ಗಡಿ ಭಾಗಗಳನ್ನ ಸೀಲ್ ಮಾಡಿರುವಂತದ್ದು. ಅಂತ ಹೇಳಿದ್ರೆ ಈಗಾಗಲೇ 14ರಂದು ಲಾಕ್ಡೌನ್ ಮುಗಿತದೋ ಅಥವಾ ಎಕ್ಸ್ಟೆಂಡ್ ಆಗುತ್ತದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಯಾವುದೇ ರೀತಿಯಂತಹ ಮಾಹಿತಿ ಇಲ್ಲ. ಆದ್ರೂ ಕೂಡ ಒಂದು ವೇಳೆ ಎಕ್ಸ್ಟೆಂಡ್ ಆಗಿದ್ರೂ ಕೂಡ ಅಥವಾ ಆಗದೇ ಇದ್ರೂ ಕೂಡ 14ರಂದು ಹೆಚ್ಚಿನ ಜನರು ಲಾಕ್ಡೌನ್ ಮುಗೀತದೆ, ಇನ್ನು ನಾವು ಹೋಗ್ಬೋದು, ಬೇರೆ ಜಿಲ್ಲೆಗಳಿಗೆ ಹೋಗ್ಬೋದು ಎನ್ನುವಂತಹ ಕಾರಣಕ್ಕಾಗಿ ಉಡುಪಿ ಜಿಲ್ಲೆಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತದೆ. ಮಾತ್ರವಲ್ಲದೆ ಉಡುಪಿಯಲ್ಲಿ ಇರುವಂತಹ ಕೆಲವರು ಹೊರಭಾಗಕ್ಕೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಿರುವುದರಿಂದ ಈ ಒಂದು ಈ ಸಂದರ್ಭದಲ್ಲಿ ಕೊರೋನಾ ಪ್ರಕರಣಗಳು ಏನಾದರೂ ಉಡುಪಿ ಜಿಲ್ಲೆಗೆ ಏನು ಮತ್ತೆ ಹೆಚ್ಚಾಗಬಹುದು ಎನ್ನುವಂತಹ ಆತಂಕಗಳು ಕೂಡ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಸೀಲ್ ಡೌನ್ ಎನ್ನುವಂತಹ ಆದೇಶವನ್ನ ಹೊರಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಹೆಜ್ಬಾಣ್ ಇರ್ಬೋದು, ಕಾರ್ಕಳ ಇರ್ಬೋದು, ಬೈಂದೂರಿನ ಶಿರೂರು ಗಡಿ ಭಾಗ ಇರ್ಬೋದು, ಎಲ್ಲವನ್ನ ಸೀಲ್ ಡೌನ್ ಮಾಡಲಾಗ್ತದೆ. ಯಾರಿಗೂ ಕೂಡ ಈ ಸಂದರ್ಭದಲ್ಲಿ ಒಳಗೆ ಪ್ರವೇಶವನ್ನ ಕೊಡುವುದಿಲ್ಲ. ಅದು ಕೂಡ ಆಂಬುಲೆನ್ಸ್ ಮತ್ತು ತುರ್ತು ಸೇವೆಗಳಿಗೆ ಹೊರತುಪಡಿಸಿ ಯಾವುದು ಕೂಡ ಕೊಡುವುದಿಲ್ಲ. ಅದು ಕೂಡ ಏನು ಪರ್ಮಿಷನ್ ಬೇಕಾಗ್ತದೆ, ಆ ಪರ್ಮಿಷನ್ ಇಟ್ಕೊಂಡೇ ಒಳಗೆ ಬರ್ಬೇಕಂತದ್ದು. ಜನಸಾಮಾನ್ಯರಿಗೆ ಯಾವ ರೀತಿಯಂತಹ ಅವಕಾಶ ಇರುವುದಿಲ್ಲ. 14ನೇ ತಾರೀಕಿದಂದು ಏನು ಲಾಕ್ಡೌನ್ ಮುಗಿಯಿತು, ನಾವಿನ್ನು ಹೋಗ್ತೇವೆ ಎನ್ನುವಂತವರಿಗೆ ಇದೊಂದು ಎಚ್ಚರಿಕೆ ಕೂಡ, ಮತ್ತು ಜಿಲ್ಲಾಡಳಿತ ಇದೊಂದು ಜನರಿಗೆ ಕೂಡ ಹೇಳಿರುವಂತದ್ದು. ಯಾವುದೇ ಕಾರಣಕ್ಕಾಗಿ 14 ತಾರೀಕು ಮುಗಿಯಿತು, ಇನ್ನೊಂದು ಬೇರೆ ಜಿಲ್ಲೆಗೆ ಹೋಗ್ತೇನೆ ಅಂತ ಎನ್ನುವಂತಹ ಕಾರಣಕ್ಕಾಗಿ ನೀವು ಬರಬೇಡಿ ಎನ್ನುವಂತಹ ಎಚ್ಚರಿಕೆಯನ್ನು ಮತ್ತು ಒಂದು ತಿಳುವಳಿಕೆಯ ಸಂದೇಶವನ್ನು ಕೂಡ ಜಿಲ್ಲಾಧಿಕಾರಿಗಳು ನೀಡಿರುವಂತದ್ದು. ಹೀಗೆ ಅನೇಕ ಉಪಕ್ರಮಗಳು ಉಡುಪಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಕೈಗೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೊರೋನಾ ಮುಕ್ತವಾಗಿದೆ ಅಂತ ಒಂದ್ ಮಟ್ಟಿಗೆ ಹೇಳ್ಬೋದು. ಈಗಾಗಲೇ ಅವರೆಲ್ಲ ಏನು 3 ಜನರಿಗೆ ಏನು ಸೋಂಕು ತಗುಲಿತ್ತು, ಅವರು ಗುಣಮುಖರಾಗಿದ್ದಾರೆ. ಇನ್ನು ಡಿಸ್ಚಾರ್ಜ್ ಆಗುವುದಂತೆ ಬಾಕಿ ಇರುವಂತದ್ದು. ಗೌತಮ್. ಎಸ್ ಸರ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಅಂದ್ರೆ ಕೊರೋನಾ ಲಾಕ್ಡೌನ್ ಈಗ ಏಪ್ರಿಲ್ 14ರಂದು ಕೊನೆಗೊಳ್ಳುವಂತಹ ಅವಧಿ ಸಮೀಪಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೊರ ಜಿಲ್ಲೆಯಲ್ಲಿರುವಂತಹ ಉಡುಪಿ ಜಿಲ್ಲೆಯವರು ಆಗಮಿಸೋದಿಕ್ಕೆ ಮತ್ತು ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಸಿಕ್ಕಾಕೊಂಡಿರುವಂತಹ ಹೊರ ಜಿಲ್ಲೆಗಳ ಮಂದಿ ಹೋಗೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಅಂತಹ ಚಿಂತನೆಗಳನ್ನು ಇಟ್ಕೊಳ್ಬೇಡಿ, ಅದಕ್ಕೆ ಅವಕಾಶಗಳೇ ಇಲ್ಲ. ಈಗ ಲಾಕ್ಡೌನ್ ನಿಲ್ಲೋದಿಲ್ಲ, ಯಾರು ಕೂಡ ಬರೋದು ಬೇಡ ಎನ್ನುವಂಥ ಸಂದೇಶವನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಈಗಾಗಲೇ ಜಿಲ್ಲೆಯ 3 ಕೊರೋನಾ ಶಂಕಿತರು ಗುಣಮುಖರಾಗ್ತಾ ಇದ್ದಾರೆ. ಅವರ ಸಂಪರ್ಕ ಹೊಂದಿದವರಿಗೂ ಕೂಡ ಯಾವುದೇ ಸೋಂಕಿನ ಲಕ್ಷಣಗಳಿಲ್ಲ. ಹೀಗಾಗಿ ಇರುವಂತಹ ಆತಂಕ ದೂರ ಆಗಿದೆ. ಆದರೆ ಹೊರ ಜಿಲ್ಲೆಯವರು ಉಡುಪಿ ಜಿಲ್ಲೆಗೆ ಬರೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ನಮಗೆ ಬಂದಿದೆ. ಯಾರು ಕೂಡ ಜಿಲ್ಲೆಗೆ ಬರಬೇಡಿ, ಉಡುಪಿ ಜಿಲ್ಲೆಯವರು ಕೂಡ ಹೊರಗೆ ಹೋಗಕೂಡದು. ಈಗ ಎಲ್ಲಿದ್ದೀರೋ ಅಲ್ಲೇ ಇರಿ. ಜಿಲ್ಲೆಯ ಎಲ್ಲ ಗಡಿಗಳನ್ನು ನಾವು ಸಂಪೂರ್ಣವಾಗಿ ಮುಚ್ತಾ ಇದ್ದೇವೆ, ಹೊರಗಿನ ಯಾರನ್ನೂ ಕೂಡ ಪ್ರವೇಶ ಮಾಡೋದಿಕ್ಕೆ ಬಿಡೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟವಾದ ಸಂದೇಶ ಇಲ್ಲಿ ಉಡುಪಿ ಜಿಲ್ಲಾಧಿಕಾರಿಗಳಿಂದ ರವಾನೆಯಾಗಿದೆ.
ಭಾರತದಲ್ಲಿ ಕೋವಿಡ್-19 ಅಪಾಯದ ಹಂತವನ್ನ ತಲುಪಿದೆಯೇ ಎನ್ನುವಂತಹ ಭಯಾನಕ ಪ್ರಶ್ನೆ ದೇಶದ ಜನತೆಯನ್ನ ಕಾಡ್ತಾ ಇದೆ. ಇದಕ್ಕೆ ಕಾರಣವೂ ಕೂಡ ಇದೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ 40 ಸಾವುಗಳು ಸಂಭವಿಸಿದೆ ಅನ್ನುವಂತಹ ವಿಚಾರ ಆತಂಕಕ್ಕೆ ಕಾರಣವಾಗಿರುವಂತದ್ದು. ಜೊತೆಗೆ 1035 ಹೊಸ ಕೇಸುಗಳು ಕೇವಲ 24 ಗಂಟೆಯ ಅವಧಿಯಲ್ಲಿ ಪತ್ತೆಯಾಗಿರುವಂತಹ ವಿಚಾರ. ಹೀಗಾಗಿ ಅಂದ್ರೆ ಇಷ್ಟು ದಿನಗಳ ಒಂದು ವಿಚಾರವನ್ನ ನಾವು ಗಮನಿಸಿದ್ರೆ, ಭಾರತದಲ್ಲಿ ಯಾವಾಗ ಪ್ರಥಮ ಸೋಂಕಿನ ಪ್ರಕರಣ ವರದಿಯಾಯಿತೋ ಆವತ್ತಿನಿಂದ ಇವತ್ತಿನವರೆಗೆ ನಾವು ಪರಿಗಣಿಸಿದ್ರೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಇಷ್ಟು ಏನು ಪ್ರಕರಣಗಳು ಪತ್ತೆಯಾಗಿದೆ, ಅದು ಇದೇ ಮೊದಲ ಬಾರಿ ಅನ್ನುವಂತಹ ವಿಚಾರವನ್ನ ನಾವು ಉಲ್ಲೇಖ ಮಾಡಲೇಬೇಕಾಗುತ್ತೆ. ಇದು ದೇಶದಲ್ಲಿ ಸೋಂಕು ಅಪಾಯದ ಮಟ್ಟವನ್ನ ತಲುಪಿದೆಯಾ ಎನ್ನುವಂತಹ ಒಂದು ಗಂಭೀರವಾದ ಪ್ರಶ್ನೆಯನ್ನ ಕೇಳುವ ಹಾಗೆ ಮಾಡ್ತಾ ಇರುವಂತದ್ದು. ಈಗಾಗಲೇ ದೇಶದಲ್ಲಿ ಸೋಂಕಿಗೆ ತುತ್ತಾದವರ ಸಂಖ್ಯೆ 7447ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಈವರೆಗೆ 239 ಮಂದಿ ಕೋವಿಡ್-19ಗೆ ಬಲಿಯಾಗಿದ್ದಾರೆ. ಇನ್ನು ಅನೇಕ ರಾಜ್ಯಗಳಲ್ಲಿ ಈವರೆಗೆ ಗಂಭೀರ ಪ್ರಮಾಣದಲ್ಲಿ ಕಂಡು ಬರದಂತಹ ರಾಜ್ಯಗಳಲ್ಲಿ ಕೂಡ ಈಗ ಸೋಂಕಿನ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಜಾರ್ಖಂಡ್ನಲ್ಲಿ 3 ಹೊಸ ಕೇಸುಗಳು ಪತ್ತೆಯಾಗಿದ್ದು ಆ ಮೂಲಕ ಆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 17ಕ್ಕೆ ಏರಿಕೆಯಾಗಿದೆ. ಇನ್ನು ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ 5 ಹೊಸ ಪ್ರಕರಣಗಳು ರಿಪೋರ್ಟ್ ಆಗಿದೆ. ಬಿಹಾರದಲ್ಲಿ ಏನು 60 ಹೊಸ ಪ್ರಕರಣಗಳು ಕಂಡು ಬಂದಿದೆ. ಅದರಲ್ಲಿ 23 ಮಂದಿ ಒಂದೇ ಕುಟುಂಬಕ್ಕೆ ಸೇರಿದವರು ಅನ್ನುವಂತ ವಿಚಾರವನ್ನ ಕೂಡ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಅನೇಕ ರಾಜ್ಯಗಳು ಲಾಕ್ಡೌನ್ ಅನ್ನ ಅಂದ್ರೆ ತಮ್ಮ ವಿವೇಚನೆಗೆ ಬಂದ ಹಾಗೆ ಅದನ್ನ ವಿಸ್ತರಣೆ ಮಾಡಿರುವಂತದ್ದು. ಒಡಿಶಾ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಮೇ 1ರವರೆಗೆ ಅದನ್ನ ವಿಸ್ತರಣೆ ಮಾಡಿದೆ ಒಡಿಶಾ ಸರ್ಕಾರ. ಅದರ ಬೆನ್ನಲ್ಲೇ ಪಂಜಾಬ್ ಕೂಡ ಈಗ ಲಾಕ್ಡೌನ್ ಅವಧಿಯನ್ನ ಎಕ್ಸ್ಟೆಂಡ್ ಮಾಡಿದೆ ಮೇ 1ರವರೆಗೆ. ಅಂದ್ರೆ ಏಪ್ರಿಲ್ ಪೂರ್ತಿ ತಿಂಗಳು ಆ ರಾಜ್ಯಗಳು ಲಾಕ್ಡೌನ್ ಆಗಿರಲಿದೆ. ಇನ್ನು ಕರ್ನಾಟಕ ಸರ್ಕಾರ ಏನು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ರ ಮೇಲೆ ಎಲ್ಲರ ಕುತೂಹಲ ಈಗ ನಿಂತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿಯವರು ಈಗ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಏಪ್ರಿಲ್ 14ರ ಬಳಿಕದ ಪರಿಸ್ಥಿತಿ ಏನು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು, ಪ್ರಮುಖವಾಗಿ ಸಲಹೆಗಳು, ಅಭಿಪ್ರಾಯಗಳನ್ನ ಕೇಳುವಂತಹ ಕೆಲಸ ಪ್ರಧಾನಿಗಳಿಂದ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಇವತ್ತು ರಾತ್ರಿ 8 ಗಂಟೆಗೆ ದೇಶದ ಜನತೆಯನ್ನ ಉದ್ದೇಶಿಸಿ ಪ್ರಧಾನಿಯವರು ಭಾಷಣವನ್ನ ಕೂಡ ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿರುವಂತದ್ದು. ಲಾಕ್ಡೌನೇ ಸಾಕಾ ಅಥವಾ ಸೀಲ್ ಡೌನ್ ಬೇಕಾಗುತ್ತಾ, ಇನ್ನಷ್ಟು ಕಠಿಣ ಕ್ರಮಗಳು ಜಾರಿಯಾಗುವಂತಹ ಅವಶ್ಯಕತೆಗಳಿದೆಯಾ ಎನ್ನುವಂತಹ ಪ್ರಶ್ನೆಗಳು ಈಗ ಎಲ್ಲರನ್ನು ಕೂಡ ಕಾಡ್ತಾ ಇರುವಂತದ್ದು. ಈ ನಡುವೆ ರಾಜ್ಯದ ವಿಚಾರಕ್ಕೆ ನಾವು ಬಂದ್ರೆ, ಲಾಕ್ಡೌನ್ ಜಾರಿಯಲ್ಲಿ ಯಾವುದೇ ರೀತಿಯಲ್ಲಿ ನೀವು ಮುಲಾಜನ್ನ ನೋಡಬೇಡಿ, 0 ಟಾಲರೆನ್ಸ್ ಇರಬೇಕು ಇಂತಹ ಸಂದರ್ಭದಲ್ಲಿ ಎನ್ನುವಂತಹ ಒಂದು ಪಾಠವನ್ನ ಏನು ರಾಜ್ಯ ಸರ್ಕಾರಕ್ಕೆ ಮಾಡಿದೆ ಹೈಕೋರ್ಟ್. ಹೀಗಾಗಿ ಕರ್ನಾಟಕ ಏನು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಎನ್ನುವಂತಹ ಒಂದು ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇರುವಂತದ್ದು. ಕೊರೋನಾ ಸೋಂಕು ಪ್ರಸರಣವನ್ನ ತಡೆಗಟ್ಟೋದಿಕ್ಕಾಗಿ ಘೋಷಿಸಲಾಗಿರುವಂತಹ ಲಾಕ್ಡೌನ್ ಉಲ್ಲಂಘನೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಚಾರದಲ್ಲಿ ಸರ್ಕಾರ 0 ಟಾಲರೆನ್ಸ್ ಅನ್ನ ಹೊಂದಿರಬೇಕು, ಯಾವುದೇ ರೀತಿಯ ಮುಲಾಜಿಗೆ ಒಳಗಾಗುವಂತಹ ಅಗತ್ಯ ಇಲ್ಲ. ಇದು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತಹ ಒಂದು ನಿರ್ದೇಶನ. ಹೀಗಾಗಿ ಲಾಕ್ಡೌನ್ ಏನಿದೆ ಅದನ್ನ ಅತ್ಯಂತ ಕಟ್ಟುನಿಟ್ಟಾಗಿ ಜಾರಿಗೆ ತರೋದಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಕರ್ನಾಟಕ. ಎಲ್ಲರ ಅಭಿಪ್ರಾಯಗಳ ಪ್ರಕಾರ ಈಗ ಕೇಳಿ ಬರ್ತಾ ಇರುವಂತಹ ವಿಚಾರದ ಪ್ರಕಾರ ಕರ್ನಾಟಕದಲ್ಲೂ ಕೂಡ ಲಾಕ್ಡೌನ್ ಎಕ್ಸ್ಟೆಂಡ್ ಆಗಬಹುದು ಅನ್ನುವಂತಹ ವಿಚಾರಗಳು, ಜೊತೆಗೆ ಸೀಲ್ ಡೌನ್ ನ ಪ್ರಕ್ರಿಯೆಗಳು ಕೂಡ ಜಾರಿಯಲ್ಲಿ ಇದೆ, ಆ ಬಗ್ಗೆ ಮಾತುಕತೆಗಳು ನಡೀತಾ ಇದೆ ಎನ್ನುವಂತಹ ಮಾಹಿತಿಗಳು ಕೂಡ ತಿಳಿದು ಬರ್ತಾ ಇದೆ. ಸೊ ಎಲ್ಲದಕ್ಕೂ ಇವತ್ತು 8 ಗಂಟೆಯ ಸುಮಾರಿಗೆ ಸ್ಪಷ್ಟವಾದ ಮಾಹಿತಿ ಲಭಿಸುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಅಂದ್ರೆ ಅಂತಿಮವಾಗಿ ಈ ಒಂದು ಲಾಕ್ಡೌನ್ ಎಕ್ಸ್ಟೆಂಡ್ ಆಗುತ್ತಾ, ಸೀಲ್ ಡೌನ್ ಆಗುತ್ತಾ, ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಅಂತಿಮವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರು. ಹೀಗಾಗಿ ಏಪ್ರಿಲ್ 14ರವರೆಗೆ ಈಗ ನಿಗದಿಯಾಗಿರುವಂತಹ ಲಾಕ್ಡೌನ್ ಅನ್ನ ಮುಂದುವರಿಸುವಂತಹ ಇಂಗಿತವನ್ನ ಪ್ರಧಾನಿಯವರು ಹೊಂದಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಅನೇಕ ರಾಜ್ಯಗಳು ಕೂಡ ಈ ಬಗ್ಗೆ ಒಲವನ್ನ ಹೊಂದಿದೆ. ಮಾತ್ರ ಅಲ್ಲ, ಈಗಾಗಲೇ ಹೇಳಿದ ಹಾಗೆ ಪಂಜಾಬ್ ಇರ್ಬೋದು, ಒಡಿಶಾ ಇರ್ಬೋದು,
ಜೊತೆಗೆ ಅನೇಕ ರಾಜ್ಯಗಳು ಏಪ್ರಿಲ್ ಅಂತ್ಯದವರೆಗೂ ಕೂಡ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಿರುವಂಥದ್ದು. ಜಗತ್ತಿನಲ್ಲಿ ಸಾವಿನ ಸಂಖ್ಯೆ ಈಗಾಗಲೇ 1 ಲಕ್ಷವನ್ನ ದಾಟಿರುವಂಥದ್ದು. ಭಾರತದಲ್ಲೂ ಕೂಡ ದ್ವಿಶತಕವನ್ನ ದಾಖಲು ಮಾಡಿದೆ. ವೇಗವಾಗಿ ಹರಡ್ತಾ ಇರುವಂತಹ ಈ ಒಂದು ವೈರಸ್ ಅನ್ನ ಮಟ್ಟ ಹಾಕೋದಿಕ್ಕೆ ಇರುವಂತಹ ಏಕೈಕ ದಾರಿ ಅಂದ್ರೆ ಅದು ಲಾಕ್ಡೌನ್. ಹೀಗಾಗಿ ಅದನ್ನೇ ಮಾಡಬೇಕು ಅನ್ನುವಂತಹ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದ್ರೆ ಈಗ ನಾವು ಗಮನಿಸಬಹುದು, ಲಾಕ್ಡೌನ್ ಅವಧಿಯಲ್ಲಿದ್ದೇವೆ, ಕನಿಷ್ಠ ಬೆಳಗಿನ ವೇಳೆ ಅವಕಾಶಗಳು ಸಿಗ್ತಾ ಇದೆ ಮನೆಯಿಂದ ಹೊರಗಡೆ ಹೋಗಿ ತಮಗೆ ಬೇಕಿರುವಂತಹ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡೋದಿಕ್ಕೆ. ಇಷ್ಟಾದ್ರೂ ಸ್ವಾತಂತ್ರ್ಯ ಇದೆ. ಆದ್ರೆ ಇನ್ ಕೇಸ್ ಸೀಲ್ ಡೌನ್ ಏನಾದ್ರೂ ಜಾರಿಯಾಗಿ ಬಿಟ್ರೆ ಆ ಸ್ವಾತಂತ್ರ್ಯ ಕೂಡ ಉಳಿಯೋದಿಲ್ಲ. ಅದಕ್ಕಾಗಿ ಎಲ್ಲರೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು, ದಯವಿಟ್ಟು ಮನೆಯಲ್ಲೇ ಇರಿ, ಮನೆಯಿಂದ ಹೊರಗಡೆ ಬರಬೇಡಿ. ಅಷ್ಟಿದ್ರೂ ಕೂಡ ಕೈಗೆ ಕ್ವಾರಂಟೈನ್ ಸೀಲ್ ಹಾಕಿಸಿಕೊಂಡವರು ಮನೆಯಿಂದ ಹೊರಗಡೆ ಬರುವಂತ ವಿಚಾರಗಳಿಗೆ ಬ್ರೇಕ್ ಬಿದ್ದಿರಲಿಲ್ಲ. ಅಷ್ಟೇ ಅಲ್ಲ, ಮನೆಯಿಂದ ಹೊರಗಡೆ ಬಂದು ಅಲ್ಲಿ ಯುವಕರ ಜೊತೆಗೆ ಸೇರಿಕೊಂಡು ಆಟವಾಡುವಂಥದ್ದು, ಜೊತೆಗೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಓಡಾಡುವಂಥದ್ದು ಇತ್ಯಾದಿ ಅನೇಕ ಪ್ರಕರಣಗಳು ಕಂಡು ಬಂದಿದೆ. ಕೇವಲ ಪೊಲೀಸರು ಬಂದಂತ ಸಂದರ್ಭದಲ್ಲಿ ಓಡಿ ಹೋಗಿ ಮನೆಯೊಳಗೆ ಕುಳಿತುಕೊಳ್ಳುವಂಥದ್ದು, ಪೊಲೀಸರು ಅತ್ತ ಕಡೆ ಹೋದ ಕೂಡಲೇ ಮತ್ತೆ ವಾಪಸ್ ಬಂದು ತಮ್ಮ ಚಾಳಿಯನ್ನ ಮುಂದುವರಿಸುವಂಥದ್ದು. ಅಂದ್ರೆ ಜನರಿಗೆ ತಮ್ಮ ಆರೋಗ್ಯದ ಬಗ್ಗೆ ತಮಗೆ ಕಾಳಜಿ ಇಲ್ಲ ಅನ್ನುವಂತಹ ಒಂದು ಆರೋಪಗಳು ಕೂಡ ಗಂಭೀರವಾಗಿ ಕೇಳಿ ಬರ್ತಾ ಇದ್ವು. ಈ ಎಲ್ಲಾ ಪ್ರಕರಣಗಳನ್ನ ಮನಗಂಡಿರುವಂತಹ ಸರ್ಕಾರ ಸೋಂಕು ಏನೋ ಇನ್ನೂ ಕೂಡ 2 ವಾರಗಳು ಅತ್ಯಂತ ನಿರ್ಣಾಯಕ ಭಾರತದ ಪಾಲಿಗೆ ಅನ್ನುವಂತ ಒಂದು ವಿಚಾರವನ್ನ ತಜ್ಞರು ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಆ ಒಂದು ದಿನಗಳು ಭಾರತಕ್ಕೆ ದುಬಾರಿ ಆಗದ ಹಾಗೆ ನೋಡಿಕೊಳ್ಬೇಕಾದಂತಹ ಮಹತ್ತರ ಜವಾಬ್ದಾರಿ ಇದೆ. ಹಾಗಾಗಿ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ಅಥವಾ ಈಗಾಗಲೇ ರೆಡ್ ಝೋನ್ ಅಂತ ಏನೋ ಗುರುತಿಸಿಕೊಂಡಿವೆ, ಹಾಟ್ಸ್ಪಾಟ್ ಅಂತ ಯಾವ ಪ್ರದೇಶಗಳು ಗುರುತಿಸಿಕೊಂಡಿವೆ, ಅವುಗಳನ್ನ ಟೋಟಲ್ ಆಗಿ ಸೀಲ್ ಡೌನ್ ಮಾಡಬೇಕಾಗಿ ಬರಬಹುದು ಎನ್ನುವಂತಹ ಒಂದು ಮಾತುಗಳು ಕೂಡ ಈಗ ಚಾಲ್ತಿಯಲ್ಲಿರುವಂಥದ್ದು. ಅಂದ್ರೆ ಆ ಒಂದು ವಿಚಾರವನ್ನ ನಾವು ಗಮನಿಸಿದ್ರೆ ಈಗ ಇರುವಂತಹ ಕನಿಷ್ಠ ಸ್ವಾತಂತ್ರ್ಯ ಕೂಡ ಸೀಲ್ ಡೌನ್ ಅವಧಿಯಲ್ಲಿ ಇರೋದಿಲ್ಲ. ಈಗ ಏನೋ ಲಾಕ್ಡೌನ್ ಇದೆ, ಕನಿಷ್ಠ ಅಗತ್ಯ ವಸ್ತುಗಳಿಗಾಗಿ ಓಡಾಡೋದಿಕ್ಕೆ ಅವಕಾಶ ಇದೆ. ಆದ್ರೆ ಒಮ್ಮೆ ಸೀಲ್ ಡೌನ್ ಏನಾದ್ರೂ ಘೋಷಣೆಯಾಗಿ ಬಿಟ್ರೆ ಮನೆಯಿಂದ ಒಂದೇ ಒಂದು ಹೆಜ್ಜೆಯನ್ನ ಹೊರಗಡೆ ಇಡೋದಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಒಂದು ಗಲ್ಲಿಗೂ ತಡೆಬೇಲಿಗಳು ನಿರ್ಮಾಣವಾಗುತ್ತೆ, ಪೊಲೀಸರ ಕಾವಲಿರುತ್ತೆ. ಅದನ್ನ ಬಿಟ್ಟು ಯಾರು ಕೂಡ ಹೊರಗಡೆ ಬರುವ ಹಾಗಿಲ್ಲ. ತೀರಾ ಅಗತ್ಯ ವಸ್ತುಗಳನ್ನ ಸರ್ಕಾರವೇ ಪೂರೈಸುವಂತಹ ವ್ಯವಸ್ಥೆಗಳಾಗಿರುವಂಥದ್ದು. ಈಗಿನಂತೆ ಬಯಸಿದ್ದನ್ನ ಪಡೆಯುವಂತಹ ವ್ಯವಸ್ಥೆ ಇರೋದಿಲ್ಲ. ಅವರು ತಂದುಕೊಟ್ಟದ್ದನ್ನ ತಗೊಳ್ಬೇಕಾಗತ್ತೆ. ಅದು ಕೂಡ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅಂತ ಹೇಳೋದಿಕ್ಕಾಗೋದಿಲ್ಲ. ತಂದು ಕೊಟ್ಟಾಗ ಅದನ್ನ ನಾವು ಸ್ವೀಕಾರ ಮಾಡಬೇಕಾಗತ್ತೆ. ಆಸ್ಪತ್ರೆಗೆ ಹೋಗ್ಬೇಕೆಂದ್ರೂ ಕೂಡ ಅವರನ್ನೇ ಆಶ್ರಯ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ. ಇಂತಹ ವ್ಯವಸ್ಥೆ ಬೇಕಾ ಅಥವಾ ಲಾಕ್ಡೌನ್ ನಲ್ಲೇ ಆರಾಮವಾಗಿ ಇರಬಹುದಾ ಅನ್ನುವಂಥದ್ದು ಜನರು ವಿವೇಚನೆಯನ್ನ ಮಾಡಬೇಕಾಗಿದೆ. ಸೊ ಎಲ್ಲರೂ ಕೂಡ ಈಗ ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತಹ ವಿಚಾರ, ನಮಗೆ ಲಾಕ್ಡೌನ್ ಸಾಕು, ಸೀಲ್ ಡೌನ್ ಬೇಡ ಎನ್ನುವಂತಹ ಅಭಿಪ್ರಾಯಗಳು ಸಾರ್ವಜನಿಕ ವಲಯದಲ್ಲಿ ದಟ್ಟವಾಗಿ ಈಗ ಕೇಳಿ ಬರ್ತಾ ಇದೆ. ಜಗತ್ತಿನಾದ್ಯಂತ ಲಕ್ಷವನ್ನ ದಾಟಿ ಬಿಟ್ಟಿದೆ ಸಾವಿನ ಸಂಖ್ಯೆ. ಕೊರೋನಾ ಸೋಂಕಿಗೆ ತುತ್ತಾಗಿ ಸಾವನ್ನಪ್ಪಿರುವವರಂತಹ ಸಂಖ್ಯೆ, ಕೊರೋನಾ ಸೋಂಕು ಪೀಡಿತರ ಸಂಖ್ಯೆ ದಿನದಿಂದ ದಿನಕ್ಕೆ ವೃದ್ಧಿಸುತ್ತಲೇ ಇದ್ದು ಜಗತ್ತಿನಾದ್ಯಂತ ಲಕ್ಷ ಸಂಖ್ಯೆಯನ್ನ ದಾಟಿ ಬಿಟ್ಟಿದೆ. ನಿನ್ನೆ ರಾತ್ರಿ ವೇಳೆಗೆ ಜಾಗತಿಕವಾಗಿ ಸಾವನ್ನಪ್ಪಿರುವಂತಹವರ ಸಂಖ್ಯೆ 1,260,000. ಇಟಲಿಯಲ್ಲಿ ಅಂದ್ರೆ ಅತಿ ಹೆಚ್ಚು ಸಾವು ಸಂಭವಿಸಿದೆ. 18,000 ಮಂದಿ ಈಗಾಗಲೇ ಮೃತಪಟ್ಟಿದ್ದಾರೆ. ಇನ್ನು ಅಮೆರಿಕದ ಪರಿಸ್ಥಿತಿ ದಿನದಿಂದ ದಿನಕ್ಕೆ
ಬಿಗಡಾಯಿಸ್ತಾ ಇದೆ. ಅಮೆರಿಕಾದಲ್ಲಿ ಕೊರೋನಾ ರುದ್ರನರ್ತನ ಹಿಡಿತಕ್ಕೆ ಸಿಗದ ರೀತಿಯಲ್ಲಿ ಮುಂದುವರೆದಿರುವಂಥದ್ದು. ಕಳೆದ 4 ದಿನಗಳಲ್ಲಿ 7,000ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ. ಅಮೆರಿಕದಲ್ಲಿ ಪ್ರಪಂಚದ ಬಲಾಢ್ಯ ರಾಷ್ಟ್ರ ಅಂತ ಗುರುತಿಸಿಕೊಂಡಿರುವಂತಹ ಅಮೆರಿಕಕ್ಕೆ ಈ ಒಂದು ಮಾರಕ ಸೋಂಕಿಗೆ ಬ್ರೇಕ್ ಹಾಕೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಹಸ್ರ ಮಂದಿ ಇಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. 4 ದಿನಗಳಲ್ಲಿ ಈಗಾಗಲೇ 7,000ಕ್ಕೂ ಅಧಿಕ ಮಂದಿ ತಮ್ಮ ಪ್ರಾಣವನ್ನ ಕಳೆದುಕೊಂಡು ಬಿಟ್ಟಿದ್ದಾರೆ. ಇಟಲಿಯಲ್ಲಿ ಅತಿ ಹೆಚ್ಚು ಅಂದ್ರೆ 18,000 ಮಂದಿ ಸಾವನ್ನಪ್ಪಿದ್ರೆ, ಸ್ಪೇನ್ನಲ್ಲಿ 15,000 ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಅದೇ ರೀತಿ ಫ್ರಾನ್ಸ್ನಲ್ಲಿ 12,000, ಇಂಗ್ಲೆಂಡ್ನಲ್ಲಿ 8,000 ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಇನ್ನು ಇದಿಷ್ಟು ಸಾವಿಗೆ ತುತ್ತಾದವರ ಸಂಖ್ಯೆ ಆದರೆ ಸೋಂಕು ಪೀಡಿತರ ಸಂಖ್ಯೆ ಕೂಡ ನಾಗಾಲೋಟದಲ್ಲಿ ಓಡ್ತಾ ಇದೆ. ಅಮೆರಿಕಾದಲ್ಲಿ ಸೋಂಕು ಪೀಡಿತರ ಸಂಖ್ಯೆ ಈಗ 4,78,366ಕ್ಕೆ ಏರಿಕೆಯಾಗಿರುವಂಥದ್ದು. ಕೇವಲ 39 ಕೋಟಿ ಜನಸಂಖ್ಯೆ ಇರುವಂತಹ ದೇಶ. ಇಲ್ಲಿ ಸೋಂಕು ಪೀಡಿತರ ಸಂಖ್ಯೆ 4,78,366. ಅದೇ ರೀತಿ ಸ್ಪೇನ್ನಲ್ಲಿ 1.5 ಲಕ್ಷ ಜನರು ಸೋಂಕಿಗೆ ತುತ್ತಾಗಿದ್ರೆ, ಇಟಲಿಯಲ್ಲೂ ಕೂಡ 1.43 ಲಕ್ಷ ಜನರು ಸೋಂಕಿಗೆ ತುತ್ತಾಗಿದ್ದಾರೆ. ಫ್ರಾನ್ಸ್ನಲ್ಲಿ 1.18 ಲಕ್ಷ, ಜರ್ಮನಿಯಲ್ಲೂ ಕೂಡ 1.18 ಲಕ್ಷ ಜನರು ಸೋಂಕಿಗೆ ತುತ್ತಾಗಿದ್ದಾರೆ. ಗಂಭೀರವಾಗಿ ಸಾಗ್ತಾ ಇದೆ ಜಗತ್ತಿನಾದ್ಯಂತ ಇರುವಂತಹ ಅನೇಕ ರಾಷ್ಟ್ರಗಳ ಪರಿಸ್ಥಿತಿ. ಇನ್ನು ಅಮೆರಿಕಾದಲ್ಲೂ ಕೂಡ 3 ದಿನಗಳಲ್ಲಿ ಸರಿಸುಮಾರು 2,000 ಮಂದಿಯಂತೆ ಪ್ರಾಣವನ್ನ ಬಿಡ್ತಾ ಇದ್ದಾರೆ. ಏನೇ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಇದನ್ನ ನಿಯಂತ್ರಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿನ್ನೆ ರಾತ್ರಿಯವರೆಗಿನ ಅಂಕಿಅಂಶಗಳನ್ನು ಗಮನಿಸಿದ್ರೆ ಒಟ್ಟು ಸಾವಿನ ಸಂಖ್ಯೆ 18,000ವನ್ನ ದಾಟಿ ಬಿಟ್ಟಿದೆ. ಇದಿಷ್ಟು ಬೆಳಗಿನ ಸುದ್ದಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್